ಸನಾತನ ಸಂಸ್ಥೆಯ ವತಿಯಿಂದ ಇತ್ತೀಚೆಗೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣ ವಾಸ್ತವ ಮತ್ತು ವಿಪರ್ಯಾಸ ಈ ವಿಷಯದ ಬಗ್ಗೆ ಆನ್ಲೈನ್ ಸಂವಾದ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್, ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ನೆಲೆ ಇಲ್ಲದಂತಾಗಿದೆ. 25 ಹಿಂದೂ ನೇತರರ ಹತ್ಯೆ ಮಾಡಿದವರಿಗೆ ಒಂದು ರೀತಿಯ ಕಾನೂನು ಮತ್ತು ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿಗಳಿಗೆ ಇನ್ನೊಂದು ರೀತಿಯ ಕಾನೂನು. ಇದು ಸರ್ಕಾರದ ಹಿಂದೂ ದ್ವೇಷದ ಪರಮಾವಧಿ ಎಂದು ಕಿಡಿಕಾರಿದರು. ಹಿಂದೂ ಕಾರ್ಯಕರ್ತರ ಕೊಲೆ ಮಾಡಿದವರು ಯಾರು ಎನ್ನುವುದು ಪತ್ತೆ ಹಚ್ಚಲು ಇವರಿಂದ ಸಾಧ್ಯವಾಗಿಲ್ಲ. ಆದರೆ ಗೌರಿ ಲಂಕೇಶ್ಗೆ ಇವರು ನೀಡುವ ಪ್ರಾಮುಖ್ಯತೆಯನ್ನ ಹಿಂದೂ ಕಾರ್ಯಕರ್ತರ ತನಿಖೆಗೆ ಏಕೆ ನೀಡುತ್ತಿಲ್ಲ? ಇದನ್ನು ನಿರ್ಲಕ್ಷ್ಯ ಮಾಡಲು ಇರುವ ಕಾರಣವೇನು ಎಂದು ಬಹಿರಂಗಪಡಿಸಬೇಕೆಂದು ಪ್ರಮೋದ್ ಮುತಾಲಿಕ್ ಆಗ್ರಹವನ್ನ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ಕೊಲೆಗೆ ಕಾರಣರಾದವರಿಗೂ ಶಿಕ್ಷೆಯನ್ನು ಕೊಡಿಸಲು ಕ್ರಮವನ್ನು ಕೈಗೊಳ್ಳಿ ಎಂದು ಅವರು ಆಗ್ರಹಿಸಿದ್ದಾರೆ. ಇನ್ನು ಸನಾತನ ಸಂಸ್ಥೆಯ ಕಾರ್ಯಕರ್ತರು ನಿರ್ದೋಷಿಗಳಾಗಿದ್ದಾರೆ, ಇವರ ಮೇಲೆ ಮಿಥ್ಯಾರೋಪವನ್ನು ಮಾಡಲಾಗ್ತಾ ಇದೆ ಎಂದು ಸಂಸ್ಥೆಯ ಲಕ್ಷ್ಮೀ ಪೈ ನುಡಿದಿದ್ದಾರೆ. ಕೊಲೆ ಗೌರಿ ಲಂಕೇಶ್ ಕೊಲೆನೂ ಒಂದೇ, ಇನ್ನೊಬ್ಬ ಯಾರ್ದೋ ಕೊಲೆ ಆದ್ರೂ ಒಂದೇ. ಇವತ್ತು ಹಿಂದೂ ಕಾರ್ಯಕರ್ತರು ಕರ್ನಾಟಕದಲ್ಲಿ 25 ಕೊಲೆಗಳಾಗಿದ್ದಾವೆ. ಇನ್ನೂವರೆಗೆ ಯಾರು ಕೊಲೆ ಮಾಡಿದ್ದಾರೆ ಅಂತನ್ನುವಂಥದ್ದು ಕೂಡ ಪತ್ತೆ ಹಚ್ಚಿಲ್ಲ. ಎಷ್ಟು ಈ ಸರ್ಕಾರ, ಇವತ್ತಿನ ಸರ್ಕಾರ ಅಂದ್ರೆ ಹೇಳಿ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ, ಇವತ್ತಿನ ಬಿಜೆಪಿ ಸರ್ಕಾರದವರು, ನೀವು ಗೌರಿ ಲಂಕೇಶ್ ಸಂಬಂಧಪಟ್ಟಾಗ ಎಷ್ಟು ರೀತಿಯ ಮಹತ್ವ, ಗೌರವ ಅಥವಾ ಅವರಿಗೆ ಎಷ್ಟು ರೀತಿಯ ಎನ್ಕ್ವೈರಿ ಕಮಿಟಿಗಳು, ವಿಶೇಷ ಕೋರ್ಟ್ಗಳನ್ನು ನೇಮಿಸಿದ್ದೀರಿ ನೀವು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಬಗ್ಗೆ ಚರ್ಚೆ ಆಗತ್ತೆ. ಹಾಗಾದ್ರೆ ಕಾಂಗ್ರೆಸ್ನವರಿಗೆ ನಾನು ಬಿಜೆಪಿಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, 25 ಹಿಂದೂ ಕಾರ್ಯಕರ್ತರ ನಾಯಕರ ಕೊಲೆ ಆಯ್ತಲ್ಲ, ಅದಕ್ಕ್ಯಾಕೆ ವಿಶೇಷ ಕೋರ್ಟ್ ಅನ್ನು ನೇಮಿಸಿಲ್ಲ? ಅದರ ಸಂಬಂಧಪಟ್ಟಾಕೆ ಯಾಕೆ ನೀವು ಎನ್ಕ್ವೈರಿಗಳನ್ನು ಮಾಡ್ತಾ ಇಲ್ಲ? ಸೊ ಅದು ಮುಚ್ಚಾಕುವಂತ ಒಂದು ತಂತ್ರಗಾರಿಕೆನೂ ನಡೀತಾ ಇದೆ. ಅದನ್ನು ವ್ಯವಸ್ಥಿತವಾಗಿ ಇವತ್ತು ನಿರ್ಲಕ್ಷ್ಯ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಸೊ ಇದು ಸರಿಯಲ್ಲ. ಇದು ವ್ಯವಸ್ಥಿತವಾಗಿ ಹಿಂದುತ್ವದ ಸಂಬಂಧಪಟ್ಟ ಕೊಲೆನೇ, ಗೌರಿ ಲಂಕೇಶ್ ಕೊಲೆನೋ ಅಥವಾ ನಮ್ಮ ಚಿತ್ತರಂಜನ್ MLA ಅವರು ಕೊಲೆನೇ. ಗೌರಿ ಲಂಕೇಶ್ ಪ್ರಕರಣದಲ್ಲಿ ವಿಶೇಷ ತನಿಖಾ ದಳದವರು ಕೂಡ ಸ್ಪಷ್ಟವಾಗಿ ಸನಾತನದ ಕೈವಾಡವನ್ನು ಆರೋಪವನ್ನು ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಆದ್ರೂ ಸಹ ಇವತ್ತು ಬುದ್ಧಿಜೀವಿಗಳು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಸಹ ವಕ್ತಾರರು ಈಗಾಗಲೇ ಹೇಳಿದ್ರು, ಅಂದ್ರೆ ಹಿಂದೂ ಸಂಘಟನೆಗಳ ಬಗ್ಗೆ ಯಾವ ರೀತಿ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ. ಈ ಹಿಂದೆ ಕೂಡ ಕೆಲವು ಪ್ರಕರಣದಲ್ಲಿ ವಿನಾಕಾರಣ ಸನಾತನದ ಸಾಧಕರನ್ನು ಬಂಧಿಸಿದ್ದಾರೆ, ಸುಳ್ಳು ಆರೋಪ ಹಾಕಿದ್ದಾರೆ. ಆಗ ನಾವು ಹೇಳಿದ್ದೇವೆ ಇವರು ನಮ್ಮ ಸಾಧಕರು, ಅವರು ನಿರಪರಾಧಿಗಳು ಅಂತ ಹೇಳಿ. ಆದ್ರೆ ಈ ಪ್ರಕರಣದಲ್ಲಿ ಸನಾತನದ ಯಾವುದೇ ಸಾಧಕರು ಇಲ್ಲದೆ ಇದ್ರೂ ಕೂಡ ಇವತ್ತು ಸನಾತನದ ಮೇಲೆ ಮಿಥ್ಯಾರೋಪ ಮಾಡ್ತಾ ಇರುವುದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಹಿಂದಿನ ಆರೋಪಗಳಲ್ಲಿ ಕೂಡ ನಮ್ಮ ಸಾಧಕರು ನಿರ್ದೋಷಿಗಳಂತ ಹೇಳಿ ಬಿಡುಗಡೆ ಆಗಿದ್ದಾರೆ. ಇವತ್ತು ಸನಾತನ ಸಂಸ್ಥೆಯ ಕಾರ್ಯ ಜಗತ್ತಿನಾದ್ಯಂತ ಹೆಚ್ಚಾಗ್ತಾ ಇದೆ. ಅದನ್ನು ಸಹಿಸದಂತಹ ಕೆಲವು ಹಿಂದೂ ದ್ರೋಹಿಗಳು ಸನಾತನದ ಮೇಲೆ ಇಂತಹ ಮಿಥ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ.